ಮೊನ್ನೆ ಎಲ್ಲರೂ ಬ್ಲಾಗಲ್ಲಿ ಹೇಳಿದ್ರಿ ರೇಂಜ್ ಬಟ್ಟೆ ತಗೊಟ್ಟಿಲ್ಲ ನೋಡಿ ಬೇಜಾರಾಗಿದ್ದಾನೆ ಅವನು ಅಂತ. ಸೊ ಇವತ್ತು ಹೋಗ್ತಾ ಇದೀವಿ ಅವನಿಗೆ ಬಟ್ಟೆ ತಗೊಳಕ್ಕೆ ಅಂತಾನೆ ಅಲ್ಲ ರೇಂಜ್. ಟೈಮ್ ಯಾಕೆ ಚೇಂಜ್ ಆಯ್ತು? ಈಗ ವಿಂಟರ್ ಮುಗಿತಾರೆ, ಸ್ಪ್ರಿಂಗ್ ಬಂತ, ಅದಕ್ಕೆ ಟೈಮ್ ಚೇಂಜ್ ಮಾಡಿದ್ರು. ಓಕೆ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ. ಒಬ್ಬೊಬ್ರದ್ದು ಒಂದೊಂದು ಬ್ಯಾಗ್ ಆಗಿದೆ ಬಿಲ್ಲಿಂಗ್ ಆದ್ಮೇಲೆ. ಉದ್ದ ನನ್ನದು, ಇದು ಎಲ್ಲರಿಗಿಂತ ಜಾಸ್ತಿ ಇರುತ್ತೆ ಅದು ರೇಂಜ್ ಇದು. ನಮಸ್ಕಾರ. ನೀವು ಕೆನಡಾದಲ್ಲಿರೋರಾದ್ರೆ ನಿಮಗೇನಾದ್ರೂ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಥವಾ ರೆಂಟ್ ಮಾಡಬೇಕು ಅನ್ನೋಂಥ ಏನಾದರೂ ನೆಸೆಸಿಟಿ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡದವರೇ. ನಮ್ಮ ಕನ್ನಡ, ತುಳು, ಇಂಗ್ಲಿಷ್ ಯಾವ ಲ್ಯಾಂಗ್ವೇಜ್ ಅಲ್ಲಾದರೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮಗೇನಾದರೂ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದ್ರೆ ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೆಲೋ ಎವ್ರಿವನ್. ಗುಡ್ ಮಾರ್ನಿಂಗ್. ಹೆಲೋ ಎವ್ರಿವನ್ ಹೇಳಿಲ್ಲ, ಬರೀ ಗುಡ್ ಮಾರ್ನಿಂಗ್ ಹೇಳಿದ್ರಾಗತ್ತಾ? ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಅಲ್ಲಿ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೆಲೋ ಎವ್ರಿವನ್. ನಿಮಗೆ ಗುಡ್ ಮಾರ್ನಿಂಗ್ ಆಗಿದ್ರೆ ನಮ್ಗೆ ಇವಾಗ ಇಲ್ಲಿ ಗುಡ್ ಈವ್ನಿಂಗ್ ಆಗಿದೆ. ಸಂಜೆ 7 ಗಂಟೆ ಆಗಿದೆ. ನೀವು ಹೊರಗಡೆ ನಮ್ಮ ಇಲ್ಲಿ ಇರೋ ಬ್ರೈಟ್ನೆಸ್ ನೋಡ್ತಾ ಇದ್ರೆ ಇಷ್ಟು ಬ್ರೈಟ್ ಇರೋದು ನೋಡಿ ನೀವು ಅನ್ಕೋತಾ ಇರ್ಬೋದು ಎಲ್ಲೋ 4-5 ಗಂಟೆ ಆಗಿರ್ಬೋದು ಅಂತ. ಬಟ್ ಇಲ್ಲ, 7 ಗಂಟೆ ಆಗಿದೆ. ಇವಾಗ ಸನ್ಸೆಟ್ ಆಗೋದು ಇಲ್ಲಿ 7:30 ಆಗುತ್ತೆ. ಸೊ ಇನ್ನು ದಿನ ಹೋಗ್ತಿದ್ದಂಗೆ ಇವಾಗ 7:30 ಆಗ್ತಾ ಇರೋದು 8:30 ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸನ್ಸೆಟ್ ಆಗೋದು ತುಂಬಾ ಲೇಟ್ ಆಗುತ್ತೆ. ವಿಂಟರ್ ಅಲ್ಲಿ ಡೇ ಶಾರ್ಟ್ ಆಗಿರುತ್ತೆ, ಸಮ್ಮರ್ಲಿ ಡೇ ಲಾಂಗ್ ಆಗಿರುತ್ತೆ. ಅಂಡ್ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿ ಟೈಮ್ ಚೇಂಜ್ ಮಾಡಿದ್ರು ಅಂತ ಹೇಳಿದೆ. ಅದಕ್ಕೆ ನೀವು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಯಾಕೆ ಟೈಮ್ ಚೇಂಜ್ ಮಾಡ್ತಾರೆ, ಅದೇನಕ್ಕೆ ಅಂತೆಲ್ಲ ತುಂಬಾ ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ ಇನ್ಫಾರ್ಮೇಶನ್, ಅದು ಏನಕ್ಕೆ ಮಾಡ್ತಾರೆ ಏನು ಅಂತ ಹೇಳೋಣ. ಏನಕ್ಕೆ ಮಾಡ್ತಾರೆ ರೇಂಜ್ ಟೈಮ್ ಚೇಂಜ್? ಇಲ್ಲಿ ಟೈಮ್ ಯಾಕೆ ಚೇಂಜ್ ಆಯ್ತು? ಈಗ ವಿಂಟರ್ ಮುಗಿತಾರೆ, ಸ್ಪ್ರಿಂಗ್ ಬಂತ, ಅದಕ್ಕೆ ಟೈಮ್ ಚೇಂಜ್ ಮಾಡಿದ್ರು. ಓಕೆ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ. ಓಕೆನಾ? ಟೈಮ್ ಚೇಂಜ್ ಅಂದರೆ ಏನು ಅಂತ ಕೇಳಿದ್ರಿ. ಟೈಮ್ ಚೇಂಜ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಹೇಳ್ತಾರೆ. ಅದ್ರ ಹೆಸರೇ ಹೇಳೋ ಥರನೇ ಡೇ ಲೈಟನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಟೈಮನ್ನು ಚೇಂಜ್ ಮಾಡ್ತಾರೆ. ಅಂದರೆ ಇಲ್ಲಿ ಇವಾಗ ಸ್ಪ್ರಿಂಗ್ ಸೀಸನ್ ಆಗ್ತಾ ಇದೆ, ಇನ್ನು ಸಮ್ಮರ್ ಎಲ್ಲ ಹತ್ರ ಬರ್ತಿದ್ದಂಗೆ ಸನ್ಸೆಟ್ ಆಗೋದು ಇನ್ನೂ ಲೇಟ್ ಆಗುತ್ತೆ. ಅಂದರೆ ಇವಾಗ ಸನ್ಸೆಟ್ 7:30 ಆಗ್ತಾ ಇದೆ. ಅದೇ ಮೊನ್ನೆ ಮಾರ್ಚ್ 14ಗೆ ಟೈಮ್ ಚೇಂಜ್ ಮಾಡಿದ್ರು. ಸೊ ಆ ಮಾರ್ಚ್ 14ಗಿಂತ ಮುಂಚೆ, ಅಂದರೆ ಈಗ ಮಾರ್ಚ್ 13ಗೆ ಅಂತ ಇಟ್ಕೊಳ್ಳೋಣ, 6:30ಗೆ ಸನ್ಸೆಟ್ ಆಗಿಬಿಟ್ಟಿತ್ತು. ಸೊ ಇವಾಗ 1 ಅವರ್ ಕ್ಲಾಕ್ ಅನ್ನ ಫಾರ್ವರ್ಡ್ ಮಾಡಿದ್ಮೇಲೆ ಇವಾಗ 7:30 ಆಗ್ತಾ ಇದೆ. ಸೊ ಬೇಸಿಕಲಿ ಇದು ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಸನ್ಲೈಟ್ ಅಡ್ವಾಂಟೇಜ್ ತಗೊಳ್ಳಿ ಜನಗಳು ಅಂತ. ಅಂದ್ರೆ ಇವಾಗ ಡೇ ಲಾಂಗ್ ಆಗಿರೋದ್ರಿಂದ ಸನ್ಸೆಟ್ ಕೂಡ ಲೇಟ್ ಆಗ್ತಾ ಇದೆ. ಅಂದ್ರೆ ಇವಾಗ ಜನಗಳು ಎಲ್ಲೋ ಆಫೀಸ್ಗೆ ಹೋಗೋರಾಗಿರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಈವ್ನಿಂಗ್ ಬಂದು ಒಂದ್ ಸ್ವಲ್ಪ ಸನ್ಲೈಟ್ ಅಲ್ಲಿ ಎಂಜಾಯ್ ಮಾಡ್ಲಿ ಅಂತ. ಹೆಂಗಿದ್ರು ವಿಂಟರ್ ಅಲ್ಲಿ ಯಾವಾಗ್ಲೂ ಕತ್ಲಲ್ಲೇ ಇರ್ತೀವಿ ನಾವು, ಸನ್ಲೈಟ್ ಇರಲ್ಲ, ಏನೂ ಇರಲ್ಲ. ಸೊ ಹಾಗಾಗಿ ಸ್ಪ್ರಿಂಗ್ ಅಂಡ್ ಸಮ್ಮರ್ ಬರ್ತಿದ್ದ ಹಾಗೆ ಒಂದು ಸ್ವಲ್ಪ ಸನ್ಲೈಟ್ ಅಡ್ವಾಂಟೇಜ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕ್ಲಾಕ್ ಅನ್ನ 1 ಅವರ್ ಫಾರ್ವರ್ಡ್ ಮಾಡ್ತಾರೆ. ಇದು ಆಕ್ಚುಲಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಕೆನಡಾದಲ್ಲಿ, ಹಾಗೆ UK ಮತ್ತೆ ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೂಡ ಈ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಇದೆಲ್ಲ ಫೋನ್ಗಳಲ್ಲಿ ಆಟೋಮ್ಯಾಟಿಕ್ ಆಗಿ ಆಲ್ರೆಡಿ ಸೆಟ್ ಆಗಿರುತ್ತೆ. ಸೊ ನಾವೇನು ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಅದು ನಾವು ಬೆಳಗ್ಗೆ ಹೇಳೋ ಹೊತ್ತಿಗೆ ಆಟೋಮ್ಯಾಟಿಕ್ ಆಗಿ ಚೇಂಜ್ ಆಗಿರುತ್ತೆ. ಅದೇ ನಾವು ಮನೇಲಿರೋ ಕ್ಲಾಕ್ಗಳಲ್ಲಿ ನಾವೇ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ಫಾರ್ವರ್ಡ್ ಮಾಡಿರೋವಂಥ ಟೈಮನ್ನು, ಮಾರ್ಚಲ್ಲಿ ಫಾರ್ವರ್ಡ್ ಮಾಡಿರೋವಂಥ ಟೈಮನ್ನು ನೆಕ್ಸ್ಟು ವಿಂಟರ್ ಹತ್ರ ಬರ್ತಿದ್ದಂಗೆ, ಅಂದರೆ ಫಾಲ್ ಸೀಸನಲ್ಲಿ ನವಂಬರ್ ಫಸ್ಟ್ ವೀಕಲ್ಲಿ ಮತ್ತೆ ಬ್ಯಾಕ್ ಮಾಡ್ತಾರೆ. ಅಂದರೆ ಇವಾಗ 1 ಅವರ್ ಮುಂದೆ ಮಾಡಿರೋದನ್ನ ಮತ್ತೆ 1 ಅವರ್ ಹಿಂದೆ ತಂದು ಇಟ್ಟುಬಿಡ್ತಾರೆ. ಅದು ಇವಾಗ ನಾರ್ಮಲ್ ಟೈಮಾ ಇದು ಅಥವಾ ಅದು ನಾರ್ಮಲ್ ಟೈಮಾ ಅಂತ ನನಗೆ ಗೊತ್ತಿಲ್ಲ. ಸೊ ಟೋಟಲಿ ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಹೇಳಿದ್ರೆ 1 ಅವರ್ ಕ್ಲಾಕನ್ನು ಮುಂದೆ ಮಾಡೋದು. ಸೊ ದಟ್ ಜನಗಳು ಸನ್ಲೈಟ್ ಸ್ವಲ್ಪ ಅಡ್ವಾಂಟೇಜ್ ತಗೊಳ್ಳಿ ಅಂತ. ಬೆಳಗ್ಗೆನೂ ಬೇಗ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸಮ್ಮರ್ ಹತ್ರ ಬರ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ಇವಾಗ ಹಂಗೆಲ್ಲ ಸನ್ರೈಸ್ ಆಗ್ತಾ ಇದೆ. ಅದೇನು ಮುಂದೆ ಹೋಗ್ತಿದ್ದಂಗೆ 5:30 ಹಂಗೆ ಸನ್ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಬೇಗ ಸನ್ರೈಸ್ ಆಗುತ್ತೆ. ಸೊ ತುಂಬಾ ಲಾಂಗ್ ಆಗಿಬಿಡುತ್ತೆ ಡೇ. ಸೊ ಅದಕ್ಕೆ ಬೆಳಗ್ಗೆಯಿಂದ 1 ಅವರ್ ಮುಂದೆ ಮಾಡಿ, ಬೆಳಗ್ಗೆಯಿಂದ 1 ಅವರ್ನ ತಗೊಂಡು ಈವ್ನಿಂಗಿಗೆ ಅದನ್ನ ದೂಡ್ಬಿಡ್ತಾರೆ. ಸೊ ದಟ್ ಜನಗಳು ಆಫೀಸಿಂದ ಬಂದು ಆರಾಮಾಗಿ, ಸ್ಕೂಲಿಂದ ಎಲ್ಲ ಬಂದು ಸನ್ಲೈಟ್ ಅಲ್ಲಿ
ಮಜಾ ಮಾಡಲಿ ಅಂತ. ಇನ್ನು ಅಲ್ಲೇ ಇದ್ದಾನೆ, ಸನ್ಸೆಟ್ ಆಗಿಲ್ಲ, ಆಲ್ಮೋಸ್ಟ್ 7:30 ಆಗುತ್ತೆ ಅಂತ ಹೇಳ್ದೆ ಅಲ್ವಾ. ಸೊ ಇಷ್ಟು ಬ್ರೈಟ್ ಆಗಿದೆ, ಇನ್ನು 7 ಗಂಟೆ ಆದ್ರೂ ಇಷ್ಟು ಬ್ರೈಟ್ ಆಗಿದೆ. ಇನ್ನು ತೋರಿಸ್ತೀನಿ, ಇನ್ನು ಮುಂದೆ ಮುಂದೆ ಹೋಗ್ತಿದ್ದಂಗೆ 8:30 ಆದ್ರೂ ಹಿಂಗೆ ಇರುತ್ತೆ. ಸೊ ಒಂಥರ ಫುಲ್ ಮಜಾ ಮಾಡ್ಬೋದು ಸಮ್ಮರಲ್ಲಿ. ಸೊ ಮೊನ್ನೆ ಎಲ್ಲರೂ ಬ್ಲಾಗಲ್ಲಿ ಹೇಳಿದ್ರಿ ರೇಂಜ್ ಬಟ್ಟೆ ತಗೊಟ್ಟಿಲ್ಲ ನೋಡಿ, ಬೇಜಾರಾಗಿದ್ದಾನೆ ಅವನು ಅಂತ. ಸೊ ಇವತ್ತು ಹೋಗ್ತಾ ಇದೀವಿ ಅವನಿಗೆ ಬಟ್ಟೆ ತಗೊಳಕ್ಕೆ ಅಂತಾನೆ ಅಲ್ಲ ರೇಂಜ್. ಇಲ್ಲಿ ಇಂಡಿಯನ್ ಒಂದು ಸ್ವಲ್ಪ ಸಿಗೋದು ಮಕ್ಕಳಿಗೆ, ಇಂಡಿಯನ್ ವೇರ್. ನಾವು ಆ್ಯಕ್ಚುಲಿ ಹಬ್ಬಕ್ಕಲ್ವಾ, ಸೊ ಇಂಡಿಯನ್ ವೇರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಎಲ್ಲೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇವತ್ತು ಇಂಡಿಯನ್ ಬೇಡ, ನಾರ್ಮಲ್ ಬಟ್ಟೆನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೆಲ್ಲ ಓಪನ್ ಆಗಿದೆ ಮಾಲ್ ಎಲ್ಲ. ಸೊ ಹೋಗಿ ತಗೊಂಬರೋಣ ಅಂತ ಹೊರಟಿದ್ದೀವಿ. ಇವತ್ತು ಚೆನ್ನಾಗಿದೆ ಟೆಂಪ್ರೇಚರು. ಸೊ ನೀವು ನೋಡ್ತಾ ಇರ್ಬೋದು, ಜಾಕೆಟ್ ಏನೋ ಹಾಕೊಳ್ದೆ ಹೊರಟಿದ್ದೀವಿ. ಅವ್ನಿಗೊಂದು ಸಣ್ಣ ಜಾಕೆಟ್ ಹಾಕಿದ್ದೀವಿ ಅಷ್ಟೇ. 14 ಡಿಗ್ರಿ ಇದೆ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ವಿತೌಟ್ ಜಾಕೆಟ್ ಫ್ರೀಯಾಗಿ ಹೋಗೋಕ್ಕೆ ಫುಲ್ ಖುಷಿ ಆಗ್ತಾ ಇದೆ. ಸೊ ನೋಡೋಣ ಏನೇನು ಸಿಗುತ್ತೆ, ಏನೇನು ತಗೊಳ್ಳೋದು ರೇಂಜ್ಗೆ ಅಂತ ನೋಡೋಣ. ಓಕೆನಾ? ಫುಲ್ಲು ಒಳಗಡೆ ಹೋಗೋಕ್ಕೆ H&Mದು ಸ್ವಲ್ಪ ಕೆಪಾಸಿಟಿಯಲ್ಲಿ ಒಳಗಡೆ ಅಷ್ಟೇ ಬಿಡೋದು ಮಾಲ್ ಒಳಗಡೆ. ಸೊ ನಾವಿವಾಗ H&M ಹೋಗ್ತಾ ಇದ್ವಿ, ಅದರೊಳಗಡೆ ಹೋಗೋಕ್ಕೆ ಇಷ್ಟು ಜನ ಇದ್ದಾರೆ. ಇವಾಗ ಬೇಗ ಬೇಗ ಮೂವ್ ಆಗ್ತಾ ಇದೆ, ತುಂಬ ವೆಯ್ಟಿಂಗ್ ಇಲ್ಲ. ಫಸ್ಟು ರೇಯನ್ ಇದಕ್ಕೆ ಹೋಗ್ಬೇಕಂತೆ. ಸೊ ಫಸ್ಟ್ ರೇಯನ್ ಸೆಕ್ಷನ್ಗೆ ಹೋಗೋದು. ನಾವು ಏನಾದ್ರು ನೋಡೋಣ ಅಂತ ಅಂದ್ಕೊಂಡ್ವಿ, ಕೆಳಗಡೆ ಇಟ್ಟಿದ್ದು ಇಷ್ಟೇ. ಬಟ್ ಫಸ್ಟ್ ಕೆಳಗೆ ರೇಯನ್ ಇದಕ್ಕೆ ಹೋಗ್ಬೇಕಂತೆ, ಅವನದೇ ಫಸ್ಟ್ ತೊಗೋಬೇಕಂತೆ ಬಟ್ಟೆ. ಸೊ ಫಸ್ಟ್ ಒಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ದೊಡ್ಡವ್ರಿಗೆ ಓಕೆ ಓಕೆ. ಆಯಿತು ರೀ, ಶಾಪಿಂಗ್ ನೋಡಿ. ಇದೊಂದು ಕಾಂಬೋ ಟೀ ಶರ್ಟ್ಸ್. ಇವಾಗ ಇನ್ನು ಸಮ್ಮರ್ ಅಲ್ವಾ, ಸೊ ಟೀ ಶರ್ಟ್ಸ್ ಬೇಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಈ ಥರ ಸ್ವೆಟ್ ಶರ್ಟ್ಸ್ ತೊಗೊಂಡ್ವಿ. ಇದೊಂದು ರಾಕೆಟ್ ಇದೆ ಇದರಲ್ಲಿ ಚೆನ್ನಾಗಿದೆ ಸಿನಿ, ನಿಮಗೆ ಚೇಂಜ್ ಆಗುತ್ತೆ. ಆಮೇಲೆ ಒಂದು ಬ್ರೌನ್ ಕಲರ್ದು ಸ್ವೆಟ್ ಶರ್ಟ್ ಥರದ್ದು. ಆಮೇಲೆ ಇದೆಲ್ಲ ಮನೇಲಿ ಹಾಕೋಕ್ಕೆ ಪ್ಯಾಂಟು, ಚಡ್ಡಿಗಳು. ಆಮೇಲೆ ಇದೊಂದು ಶರ್ಟು, ಪ್ಯಾಂಟು, ಇಷ್ಟೆಲ್ಲ ತೊಗೊಂಡು. ಚಿನಿ ಸಾಕಲ್ವಾ? ಸಾಕಲ್ವಾ? ಅಲ್ಲ ಇನ್ನೂ ಬೇಕಾ? ಅಲ್ಲಿ ಹೇಳು. ಸಾಕು ನನಗೆ, ಸಾಕು ಸಾಕು. ಹಂಗಾಯ್ತು ಶಾಪಿಂಗ್. ಅಪ್ಪ ತಗೊಳ್ತಿದ್ದಾರೆ, ಅಪ್ಪಂದಿನ್ನು ಮುಗ್ದೇ ಇಲ್ಲ. ಹೌದು, ಅಪ್ಪ ಸುತ್ತಿ 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 ತಗೊತಾ ಇದ್ದಾರೆ. ಅಪ್ಪಂದು ಇನ್ನೂ ಮುಗ್ದಿಲ್ಲ. ಸೊ ನಾವಿಲ್ಲಿ ನಮ್ಮ ಪಾಡಿಗೆ ವಿಡಿಯೋ ಮಾಡ್ಕೊಂಡು ನಮ್ಮ ಪಾಡಿಗೆ ಸುತ್ತಾಡ್ತಾ ಇದ್ದೀವಿ. ಅಪ್ಪ ಅಲ್ಲೆಲ್ಲ ಶರ್ಟ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲ ಚಿನಿ? ಹೌದು ಹೌದು. ಶಾಪಿಂಗ್ ಆಯಿತು. ನೋಡಿ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಬ್ಯಾಗ್ ಆಗಿದೆ. ಬಿಲ್ ಆದಮೇಲೆ ಇದು ಎಲ್ಲರಿಗಿಂತ ಜಾಸ್ತಿ ಇರೋದು ಯಾವುದು? ರಿಯನ್ಸಿದ್ದು. ಸೊ ನಾನು ಏನೇನು ತೊಗೊಂಡಿರ್ತೀನಿ ನೀವು ಕೇಳ್ತೀರಾ. ಸೊ ನಾನು ಜಾಸ್ತಿ ಈ ಥರ ನೀ ಲೆಂತ್ ಡ್ರೆಸ್ ತೊಗೊಂಡೆ. ಹಿಂಗೆ ಇವ್ರು ಇವಾಗ ಸಮ್ಮರ್ ಬರ್ತಾ ಇದೆ. ಸೊ ಒಂದು ಸ್ವಲ್ಪ ಇಷ್ಟು ದಿನ ಜಾಕೆಟ್ ಹಾಕಿ ಸಾಕಾಗಿದೆ. ಸೊ ಒಂದು ಸ್ವಲ್ಪ ಈ ಥರ ನೀ ಲೆಂತ್ ಡ್ರೆಸ್ಗಳನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆಲ್ಲ
ನಾರ್ಮಲ್ ಟೀ ಶರ್ಟ್ಗಳು, ಆಮೇಲೆ ಒಂದು ಸ್ವಲ್ಪ ಸ್ವೆಟ್ ಶರ್ಟ್ ಆ ಥರದ್ದೆಲ್ಲ ತೊಗೊಂಡಿರೋದು. ಆಮೇಲೆ ಒಂದು ಪ್ಯಾಂಟು, ಜೀನ್ಸ್ ಪ್ಯಾಂಟು, ಆಮೇಲೆ ಒಂದು ಪ್ಲೇನ್ ಬ್ಲ್ಯಾಕ್ ಕಲರ್ ಇದು ವಿತ್ ಮಿಕ್ಕಿ ಮೌಸ್ ಒಂದಿದು, ಆ್ಯಂಡ್ ಅದರಲ್ಲೇ ಇನ್ನೊಂದು ಬ್ಲೂ ಕಲರ್ ಸ್ವೆಟ್ ಶರ್ಟು. ನನಗೆ ಸ್ವೆಟ್ ಶರ್ಟ್ ಸ್ವಲ್ಪ ಜಾಸ್ತಿ ಇಷ್ಟ, ಒಂಥರ ಕಂಫರ್ಟೇಬಲ್ ಆಗಿದೆ. ನಾನು ಇವಾಗ ಹಾಕಿರೋದು ಅದೇ. ಹಾಗೆ ಇನ್ನೊಂದು ಲೆಂದಿ ಡ್ರೆಸ್ಸಲ್ಲಿ ಈ ಥರದ್ದು ಒಂದು ಬ್ಲ್ಯಾಕ್ದು ಅಂತ ತೊಗೊಂಡಿದ್ದೀನಿ, ನೀ ಲೆಂತ್ ಡ್ರೆಸ್ಸಲ್ಲಿ. ಇದು ಒಂದು ಚೆನ್ನಾಗಿದೆ ಅಂತ. ಸೊ ಇಷ್ಟೇ. ಆಮೇಲೆಲ್ಲ ಒಂದು ಸ್ವಲ್ಪ ಟೀ ಶರ್ಟ್ಗಳು, ಆಮೇಲೆ ಒಂದು ಜೀನ್ಸು, ಅಷ್ಟೇ. ಅಲ್ಲಿಗೆ ನಮ್ಮದು ಶಾಪಿಂಗ್ ಆಯಿತು. ಅಲ್ಲ ಚಿನಿ, ಸುಸ್ತಾಯ್ತಂತೆ ರೇಂಜ್ಗೆ. ನಾವು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಬಂದಿದ್ದೀವಿ? ಒಂದು 4 ಗಂಟೆಗೆ ಬಂದಿದ್ವಿ ಅನ್ಸುತ್ತೆ. ಇವಾಗ 6:30 ಆಗಿದೆ. ಎಸ್, ಇವಾಗ ಏನಾದ್ರು ಇನ್ನು ಹೊಟ್ಟೆಗೆ ಹಾಕೊಂಡು ಮನೆಗೆ ಹೋಗೋದು. ಓಕೆ, ರೇಂಜ್ಗೆ ಪ್ರೈಸ್ ತಿನ್ಬೇಕಂತೆ. ಸೊ ಪ್ರೈಸ್ ತಿಂದು ಮನೆಗೆ ಹೋಗೋದು ನಾವು. ಓಕೆ, ಹೋಗೋಣ. ಹೆಲೋ ಎವ್ರಿವಾನ್. ನಿಮಗೆ ಗೊತ್ತೇ ಇದೆ, ನಾವಿರೋ ಜಾಗದಲ್ಲಿ ಇನ್ನೂ ಇಲ್ಲಿ ಯಾವುದೇ ಬ್ಯೂಟಿ ಸಲೂನ್ಸ್ ಓಪನ್ ಆಗಿಲ್ಲ. ಸೊ ಹಾಗಾಗಿ ಐಬ್ರೋಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಹೇರ್ ಕಟ್ಗಾಗಿರ್ಬೋದು, ಯಾವುದಕ್ಕೂ ಎಲ್ಲೂ ಹೋಗೋ ಹಂಗಿಲ್ಲ ಇವಾಗ. ಸೊ ಇವತ್ತು ನಾನು ಮನೆಯಲ್ಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಫ್ಲ್ಯಾಟ್ ಐರನ್ ಬಂದುಬಿಟ್ಟು ಡುವೋಲ್ ಅವ್ರದ್ದು ಪ್ರೊಫೆಷ್ನಲ್ ಸ್ಟೈಲಿಂಗ್ ಫ್ಲ್ಯಾಟ್ ಐರನ್ ಇದು. ಆ್ಯಕ್ಚುಲಿ ನೀವು ನನ್ನ ರೆಗ್ಯುಲರ್ ಫಾಲೋವರ್ ಆದರೆ ನಾನು ಆಲ್ರೆಡಿ ಒಂದು ಡುವೋಲ್ ಅವ್ರದ್ದು ಫ್ಲ್ಯಾಟ್ ಐರನನ್ನು ರಿವ್ಯೂ ಮಾಡಿದ್ದೀನಿ. ಇದು ಅದ್ರದ್ದು ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು, ಅಂದರೆ ನೆಕ್ಸ್ಟ್ ಲೆವೆಲ್ ಪ್ರೊಫೆಷ್ನಲ್ ಸ್ಟೈಲಿಂಗ್ ಐರನ್ ಅಂತ. ಈ ಥರ ಇದೆ ಡುವೋಲ್ ಪ್ರೊಫೆಷ್ನಲ್ ಸ್ಟೈಲಿಂಗ್ ಫ್ಲ್ಯಾಟ್ ಐರನ್. ಇದರಲ್ಲಿರುವಂಥ ಪಾಲಿಶ್ಡ್ 3D ಟೈಟಾನಿಯಂ ಫ್ಲೋಟಿಂಗ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಅದು ನಿಮ್ಮ ಹೇರಲ್ಲಿ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಸೊ ಒಂದು ನಿಮಗೆ ಎಫರ್ಟ್ಲೆಸ್ ಸ್ಟೈಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿರುವಂಥ ಇನ್ನೋವೇಟಿವ್ ಹೀಟ್ ಟೆಕ್ನಾಲಜಿ ಏನಿದೆ, ಈಕ್ವಲ್ ಟೆಂಪ್ರೇಚರ್ ಪ್ರೊವೈಡ್ ಮಾಡಿ ನಿಮ್ಮ ಹೇರನ್ನು ಈವನ್ ಆಗಿ ಸ್ಟ್ರೈಟ್ ಆಗೋ ಥರ ಮಾಡುತ್ತೆ. ಹಾಗೆ ನೀವು ಇದರಲ್ಲಿ ಎಷ್ಟು ಬೇಕಾದ್ರೂ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೋದು. ಲೈಕ್ ಫ್ರಮ್ 270 ಡಿಗ್ರಿ ಫ್ಯಾರನ್ಹೀಟಿಂದ 450 ಡಿಗ್ರಿ ಫ್ಯಾರನ್ಹೀಟ್ ತನಕ ನಿಮ್ಮ ಹೇರ್ ವಾಲ್ಯೂಮ್ಗೆ ಡಿಪೆಂಡ್ ಆಗಿ ಹೆಂಗೆ ಬೇಕಿದ್ರೂ ಚೇಂಜ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ 360 ಡಿಗ್ರಿ ಮೂವ್ ಆಗುವಂಥ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋ ಮುಂಚೆ ಯಾವಾಗಲೂ ಫಸ್ಟು ಹೇರ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಯಾವುದಾದ್ರೂ ಒಂದು ಹೀಟ್ ರೆಸಿಸ್ಟೆಂಟ್ ಸ್ಪ್ರೇ ಯೂಸ್ ಮಾಡಿಕೊಂಡು ಆಮೇಲೆ ಹೇರನ್ನು ಪಾರ್ಟಿಷನ್ ಮಾಡಿಕೊಂಡು ಒಂದು ಸ್ವಲ್ಪ ಪೋರ್ಷನನ್ನೇ ನೀಟಾಗಿ ಹೇರ್ ಸ್ಟ್ರೈಟ್ ಮಾಡ್ಕೊತಾ ಬನ್ನಿ, ಒಂದು ಸ್ವಲ್ಪ ಪೋರ್ಷನ್ಗೆ. ಈ ಡುವೋಲ್ ಫ್ಲ್ಯಾಟ್ ಐರನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದರಲ್ಲಿರುವಂಥ ಟೈಟಾನಿಯಂ ಫ್ಲೋಟಿಂಗ್ ಪ್ಲೇಟ್ಸು. ಇದು ಆ್ಯಕ್ಚುಲಿ ತುಂಬ ಈಸಿಯಾಗಿ ಸ್ಲೈಡ್ ಆಗುತ್ತೆ ನಿಮ್ಮ ಹೇರಿಂದ. ಸೊ ಹಾಗಾಗಿ ಎಲ್ಲೂ ನಿಮ್ಮ ಹೇರ್ ಸಿಕ್ಕಾಕೊಳ್ಳೋದಿಲ್ಲ. ಜೊತೆಗೆ ನಾನು ಯಾವಾಗಲೂ ನನ್ನ ಹೇರ್ ಎಂಡ್ಸನ್ನು ಪಾಯಿಂಟೆಡ್ ಆಗಿ ಇಡೋದಿಲ್ಲ, ಒಂಥರ ಅದನ್ನು ಕರ್ವ್ ಮಾಡಿಬಿಟ್ಟು ಫ್ಲ್ಯಾಟ್ ಐರನ್ನ ಹಿಂಗೆ ತಿರುಗಿಸ್ಬಿಟ್ಟು ಕರ್ವಿ ಶೇಪಲ್ಲಿ, ಉಲ್ಟಾ ಸಿ ಶೇಪಲ್ಲಿ ಇಡ್ತೀನಿ. ಅದೊಂಥರ ತುಂಬ ವೇವಿಯಾಗಿ ತುಂಬ ವಾಲ್ಯೂಮ್ ಇರೋ ಥರ ಕಾಣಿಸುತ್ತೆ ಹೇರು. ನಾನಿಲ್ಲಿ ನನ್ನ ಕಂಪ್ಲೀಟ್ ಹೇರನ್ನು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಈ ಡುವೋಲ್ ಫ್ಲ್ಯಾಟ್ ಐರನ್ದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು $195. ಅದೇ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುವಂಥ ಪ್ರೋಮೋ ಕೋಡ್ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ ನಿಮಗೆ 70% ಆಫ್ ಆಗಿ $58ಗೆ ಸಿಗುತ್ತೆ. ಸೊ ಡೂ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಮ್ಮ ಚಾನಲಲ್ಲಿ ರೇಯಾನ್ಶ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಂತ ಗೊತ್ತು. ರೇಯಾನ್ಶನ್ನ ಇಷ್ಟಪಡೋರು, ರೇಯಾನ್ಶನ್ನ ಲವ್ ಮಾಡೋರು ತುಂಬ ಜನ ಇದ್ದಾರೆ ನಮ್ಮ ಚಾನಲಲ್ಲಿ ಅಂತ ಗೊತ್ತು ನನಗೆ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋನ ರೇಯಾನ್ಶ್ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಒಂದು ಸರ್ಪ್ರೈಸ್ ವಿಡಿಯೋ ಹಾಕ್ತೀನಿ ನಾನು ರೇಯಾನ್ಶ್ ಬಗ್ಗೆ ಸಮಥಿಂಗ್. ಓಕೆ, ಸೊ ಸ್ಟೇ ಟ್ಯೂನ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇವಾಗಲೇ. ಹಾಗೆ ನೀವು ನಮ್ಮ ರೇಯಾನ್ಶ್ ಫ್ಯಾನ್ ಆದರೆ ನೆಕ್ಸ್ಟ್ ವಿಡಿಯೋನ ತಪ್ಪದೆ ಮರೆಯದೆ ನೋಡಿ. ಓಕೆನಾ? ಸ್ಟೇ ಟ್ಯೂನ್. ಈ ಒಂದು ವಿಡಿಯೋವನ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀವಿ. ಇವ್ರು ರೆಡಿ ಆಗಿದ್ದಾರೆ ಅವರ ಎಂಡ್ ಭಾಷಣವನ್ನ, ಎಂಡ್ ಸ್ಪೀಚ್ ಕೊಡಕ್ಕೆ. ಹೇಳಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರ್ಲಿ. ಟಾಟಾ, ಬಾಯ್ ಬಾಯ್. ಮಾಫು 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 ಮಾಫು. ಸಾಕು ಬಿಟ್ರೆ ಬೆಳಗ್ಗೆ ತನಕ ಹೇಳ್ತಾ ಇರ್ತಾನೆ ಅವನು. ಸೊ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಅಲ್ಲಿ ತನಕ ನೀವೆಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಮಾಫು.